close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And on we'll go, through the wastelands, through the highways, and on we'll go. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಾಂಬೆಲಿದ್ದೇವೆ. ಬಾಂಬೆದು ಗೇಟ್ ವೇ ಆಫ್ ಇಂಡಿಯಾದ ಎದುರುಗಡೆ ಇದ್ದೇವೆ. ನಿನ್ನೆ ಅಷ್ಟೇ ನಾವು ನೈರೋಬಿಯಿಂದ ಬಂದದ್ದು. ನಮ್ಮದು ಒಂದು ಪ್ಲ್ಯಾನ್ ಇದ್ದಿದ್ದು, ಒಂದು ದಿನ ಫುಲ್ ಬಾಂಬೆದು ಎಲ್ಲೆಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ ಇದೆ ನಿಮಗೆ ತೋರಿಸ್ಬೇಕಂತ. ಇಲ್ಲಿ ಬಂದು ನೋಡಿದರೆ ಜೋರ್ದಾರ್ ಮಳೆ ಬರ್ತಾ ಉಂಟು. ಮಳೆ ಅಂದರೆ ಒಂದು ಚೂರು ನಿಲ್ತಾ ಇಲ್ಲ ಬೆಳಿಗ್ಗೆಯಿಂದ. ನಾವು ಸುಮಾರು ಹೊತ್ತು ವೆಯ್ಟ್ ಮಾಡ್ತಾ ಇದ್ದೇವೆ, ಈಗ ಹೋಗ್ತದೆ ಅಂತ. ಹೋಗ್ತಾನೆ ಇಲ್ಲ. ಆಲ್ಮೋಸ್ಟ್ ಎಲ್ಲ ಒದ್ದೆ ಆಗಿದ್ದೇವೆ ನಾವು ಬೆಳಿಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ವಿ ಮಳೆ ಹೋಗ್ಬೋದು ಅಂತ. ಬಟ್ ಹೋಗೋ ಥರ ತೋರ್ತಾ ಇರಲಿಲ್ಲ ನಮಗೆ. ಇವಾಗ ನಾವು ಮಧ್ಯಾಹ್ನ ಹೊರಟು ಊಟ ಎಲ್ಲ ಮಾಡಿ ಈಗ ಬಂದಿದ್ದೇವೆ. ಗೇಟ್ ವೇ ಆಫ್ ಇಂಡಿಯಾದ ಎದುರುಗಡೆ ಇದ್ದೇವೆ. ಇಂಡಿಪೆಂಡೆನ್ಸ್ ನಂತರ ಬ್ರಿಟಿಷರಿಗೆ ಲಾಸ್ಟ್ ಟ್ರಿಪ್ ಇಲ್ಲಿಂದ ಗೇಟ್ ವೇ ಆಫ್ ಇಂಡಿಯಾದಿಂದಲೇ ಹೊರಗೆ ಹೋಗೋದಂತೆ. ಅದರ ಆಪೋಸಿಟ್ ಸೈಡಲ್ಲಿ ತಾಜ್ ಹೋಟೆಲ್ ಇದೆ. ಇದು ಬಾಂಬೆದು ಐಕಾನಿಕ್ ಹೋಟೆಲ್. ನಾವು ಬರುವಾಗ ಅಂದ್ಕೊಂಡಿದ್ವಿ ಈ ಮಳೆಗೆ ಇಲ್ಲಿ ಯಾರು ಇರಲಿಕ್ಕಿಲ್ಲ ಅಂತ. ಬಟ್ ನನಗೆ ಇಲ್ಲಿ ಬಂದು ನೋಡಿದಾಗ ಶಾಕ್ ಆಯಿತು. ಎಷ್ಟು ಪಬ್ಲಿಕ್ ಇದ್ದಾರೆ ಅಂದರೆ, ಎಷ್ಟು ಜೋರು ಮಳೆ ಇದ್ದರೂ ಯಾರಿಗೇನು ಅಸರಾಗ್ತಾ ಇಲ್ಲ. ಕೆಲವರು ಇದ್ದವ್ರು ಕೂಡ ಕೊಡೆಯನ್ನು ಫೋಲ್ಡ್ ಮಾಡಿ ಮಳೆಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಖುಷಿ ಆಯಿತು ಅದನ್ನೆಲ್ಲ ನೋಡುವಾಗ. ನನಗೂ ಕೂಡ ಮಳೆಯಲ್ಲಿ ನೆನೆಲಿಕ್ಕೆ ಮನಸ್ಸಾಗ್ತಾ ಉಂಟು. ಬಟ್ ನಮಗೆ ನಾಳೆ ಹೊರಡ್ಲಿಕ್ಕಿದೆ ಊರಿಗೆ. ಇಲ್ಲಿ ಬಾಂಬೆಲಿ ಎಲ್ಲೆಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಒಳ್ಳೆ ಜಾಗ ಇದೆ ಅಂತ ನನಗೆ ತೋರಿಸ್ಲಿಕ್ಕಿದ್ದು. ಬಟ್ ನೋಡುವ ಈ ಮಳೆಯಲ್ಲಿ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ನಾನು ಟ್ರೈ ಮಾಡ್ತೇನೆ. Through the highways, till my shadow turns to sun rays. And on we'll go. ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೇನೆ ಅಂದರೆ, ನೀವು ಯಾರಾದರೂ ಫ್ಯಾಷನ್ ಸ್ಟ್ರೀಟಿಗೆ ಹೋದರೆ ನಿಮಗೆ ಸಹ ಒಂದು ಐಡಿಯಾ ಬರ್ತದೆ ಯಾವ ಬಟ್ಟೆಗೆ ಯಾವ ಥರ ರೇಟ್ ಕೊಡ್ಬೋದು ಅಂತ. ಯಾಕಂದರೆ ಅಲ್ಲಿ ತುಂಬಾ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ. ಸೊ ಮೇನ್ ಅಂದರೆ ಬಾರ್ಗೇನಿಂಗ್ ಮಾಡಲಿಕ್ಕೆ ಬಂದರೆ ಮಾತ್ರ ಅಲ್ಲಿಗೆ ಹೋಗಿ, ಇಲ್ದಿದ್ರೆ ಅವ್ರು ಒಂದು ಪೈಸೆ ಬಿಡೋದಿಲ್ಲ. ನಿಮಗೆ ತುಂಬಾ ಬಾರ್ಗೇನಿಂಗ್ ಮಾಡಬೇಕು. ಸೊ ಬನ್ನಿ, ಹಾಗಾದರೆ ನಾನು ನಿಮಗೆ ನನ್ನ ಶಾಪಿಂಗ್ ಹಾಲ್ ನಾನೇನು ಪರ್ಚೇಸ್ ಮಾಡಿದಂತ ಎಲ್ಲ ತೋರಿಸ್ತೇನೆ ನಿಮಗೆ. ಮೊದಲನೇದಾಗಿ ಇದು ಜೀನ್ಸ್ ಈ ಥರ ಇದೆ. ಇದರ ಕ್ವಾಲಿಟಿ ತುಂಬಾ ಒಳ್ಳೆಯದಿದೆ. ಮೇನ್ ಅಂದರೆ ನೀವು ಶಾಪಿಂಗ್ ಮಾಡುವಾಗ ಅಲ್ಲಿ ಅದರ ಕ್ವಾಲಿಟಿ ಅಥವಾ ಸ್ಟಿಚಸ್ ಇರ್ಬೋದು ಎಲ್ಲವನ್ನು ನೋಡ್ಕೊಂಡು ಮಾಡಿ. ಯಾಕಂದರೆ ಅಲ್ಲಿ ಸ್ಟ್ರೀಟ್ ಶಾಪಿಂಗ್ ಆಗಿರೋದ್ರಿಂದ ಅಲ್ಲಿ ಕೆಲವು ಸಲ ಡ್ಯಾಮೇಜ್ ಎಲ್ಲ ಇರೋ ಚಾನ್ಸಸ್ ಎಲ್ಲ ಇರ್ತದೆ. ಸೊ ಹಾಗಾಗಿ ನೀವು ಯಾವುದೇ ಪ್ರಾಡಕ್ಟ್ ತಗೊಳ್ಳುವಾಗ ಅದನ್ನು ಕರೆಕ್ಟ್ ಚೆಕ್ ಮಾಡಿ ತಗೊಳ್ಳಿ. ಸೊ ಇದರ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಎದುರುಗಡೆ ಬಟನ್ಸ್ ಎಲ್ಲ ಬಂದಿದೆ
ಮತ್ತು ಇಲ್ಲಿ ಸೈಡಲ್ಲಿ ಈ ಥರ ಒಂದು 3 ಕಲರಲ್ಲಿ ಪಟ್ಟಿ ಥರ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕೆಳಗಡೆ ಕೂಡ ನೋಡ್ಬೋದು ಈ ಥರ ಇದೆ. ಸೊ ಇದಕ್ಕೆ ಅವರು 1100 ಏನೋ ಹೇಳಿದರು ನನಗೆ ಫಸ್ಟಿಗೆ ನಾನು ಹೋದಾಗ. ಬಟ್ ನಾನು ಸುಮಾರು ಸಲ ಅವ್ರ ಹತ್ರ ಬಾರ್ಗೇನಿಂಗ್ ಮಾಡಿದೆ, ಬಟ್ ಅವರು ಲಾಸ್ಟ್ ಒಂದು 800 ತನಕ ಬಂದರು. ಬಟ್ ಅದಕ್ಕಿಂತ ಅವ್ರು ಕೆಳಗೆ ಬರಲಿಕ್ಕೆ ತಯಾರೇ ಇರಲಿಲ್ಲ. ಸೊ ನಾನು ಮತ್ತೆ ಏನು ಮಾಡಿದೆ ಅಂದರೆ, ನನಗೆ ಅಷ್ಟು ರೇಟ್ ಕೊಟ್ಟು ಬೇರೆ ಸಹ ನಮಗೆ ಒಳ್ಳೆ ಸಿಗ್ತದೆ. ಸೊ ಅದಕ್ಕೆ ನಾನು ಅಲ್ಲಿ ತಗೊಳ್ದೆ ವಾಪಸ್ ಬರಲಿಕ್ಕೆ ರೆಡಿ ಆದೆ. ಮತ್ತು ಸೊ ಅವರೇ ಕರೆದ್ರು ನನ್ನನ್ನು, ಬನ್ನಿ ತಗೊಳ್ಳಿ ಅಂತ. ಇದೊಂದು ಟ್ರಿಕ್ ಇರ್ತದೆ ನಿಮ್ಮ ಬಾರ್ಗೇನಿಂಗ್ ಮಾಡುವಾಗ. ಅವ್ರು ಲಾಸ್ಟ್ ನಿಮ್ಮ ರೇಟಿಗೆ ಬರ್ದಿದ್ರೆ ಸೀದಾ ನೀವು ಹೊತ್ಕೊಂಡು ಇಲ್ಲ ಬೇಡ ನಮಗೆ ಅಂತ ಸೀದಾ ಬಂದುಬಿಡ್ಬೇಕು. ಸೊ ಮತ್ತೆ ಅವರೇ ಕರೀತಾರೆ ನಿಮ್ಮನ್ನು. ಸೊ ಅದಕ್ಕೆ ಇದನ್ನು ಮತ್ತೆ ಲಾಸ್ಟಿಗೆ ನಾನು 400 ರುಪೀಸಿಗೆ ತಗೊಂಡೆ. ನೀವೇ ನೋಡಿದ್ರಿ 1100 ಅವರು 400 ರುಪೀಸಿಗೆ ಇದನ್ನು ಕೊಟ್ಟಿದ್ದಾರೆ ನಮಗೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಹಾಗೆ ಇದೊಂದು ಪಲಾಜೋ, ಇದು ಕೂಡ ಅಷ್ಟೇ ವೈಟ್ ಮತ್ತು ಗ್ರೇ ಕಾಂಬಿನೇಷನಲ್ಲಿದೆ. ಹಾಗೆ ಇದು ಈ ಥರ ಫ್ರಿಲ್ಸ್ ಬಂದಿರೋದ್ರಿಂದ ನಂಗೆ ತುಂಬ ಇಷ್ಟ ಆಯಿತು ಈ ಪ್ಯಾಟರ್ನ್. ಇದು ತುಂಬ ಅಗಲ ಕೂಡ ಇದೆ. ಹಾಕೊಂಡಾಗ ನಿಮಗೆ ಇದು ಸ್ಕರ್ಟ್ ಹಾಕೊಂಡಿದ್ದೀರಾ ಪಲಾಜೋ ಹಾಕೊಂಡಿದ್ದೀರಾ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬಾ ಒಳ್ಳೆಯದಿದೆ. ಹಾಗೆ ಇಲ್ಲಿ ಇದರಲ್ಲಿ ಇನ್ನರ್ ಕೂಡ ಇದೆ, ಸ್ವಲ್ಪ ಒಂದು ಹಾಫ್ ನಿಮ್ಮದು ನೀ ಲೆಂತ್ ತನಕ ಬರೋವರೆಗೆ ಇದು ಇನ್ನರ್ ಕೊಟ್ಟಿದ್ದಾರೆ ಒಳಗಡೆ. ಇದನ್ನು ಗ್ರೇ ಅಥವಾ ಒಂದು ಬ್ಲ್ಯಾಕ್ ಟಾಪ್ ಒಟ್ಟಿಗೆ ಮ್ಯಾಚ್ ಮಾಡಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಕೂಡ ಅಷ್ಟೇ 650 ಹೇಳಿದ್ರು ಇದಕ್ಕೆ. ಆದರೆ ನಾನು ಬಾರ್ಗೇನಿಂಗ್ ಎಲ್ಲ ಮಾಡಿ ಇದನ್ನು 300ಗೆ ತಗೊಂಡೆ. ಆದರೆ 300ಗೆ ನನಗೆ ತುಂಬ ವರ್ತ್ ಅಂತ ಅನಿಸ್ತದೆ. ಯಾಕಂದರೆ ತುಂಬ ಕ್ವಾಲಿಟಿ ಆಗಿರ್ಬೋದು, ಅದರ ಸ್ಟಿಚ್ ಇರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿದೆ. ಹಾಗೆ ಇದು ಡ್ರೆಸ್, ಇದು ಒಂದು ನೀ ಲೆಂತ್ ತನಕ ಬರ್ತದೆ. ಇದರ ಸ್ಲೀವ್ಸ್ ಈ ಥರ ಬೆಲ್ ಸ್ಲೀವಲ್ಲಿ ಕೊಟ್ಟಿದ್ದಾರೆ. ಹಾಗೆ ಇದರದ್ದು ಸ್ಲೀವ್ಸ್ ಈ ಥರ ಸ್ಟ್ರಾಪ್ ಥರ ಬರ್ತದೆ ಹೀಗೆ. ಸಪೋಸ್ ನಿಮಗೆ ಇದು ಸ್ಟ್ರಾಪ್ ಬೇಡದಿದ್ದರೆ ನೀವು ಈ ಥರ ಆಫ್ ಶೋಲ್ಡರ್ ಟೈಪ್ಸ್ ಕೂಡ ಹಾಕ್ಬೋದು. ಇದರ ಪ್ಯಾಟರ್ನ್ ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಇದು ಕೂಡ ಅಷ್ಟೇ ಸ್ಟ್ರೆಚಬಲ್ ಇದೆ. ಈ ಥರ ನೋಡಿ ಎಷ್ಟು ಸ್ಟ್ರೆಚ್ ಆಗುತ್ತೆ. ನಾನು ಇದನ್ನು ಯಾಕೆ ತಗೊಂಡಾಗ ನನಗೆ ಇದರ ಕಲರ್ ತುಂಬಾ ಇಷ್ಟ ಆಯಿತು ನನಗೆ ಇದರ ಕಲರ್. ಮತ್ತು ಪ್ರಿಂಟ್ ಕೂಡ ತುಂಬ ಸಣ್ಣ ಫ್ಲವರ್ ಪ್ರಿಂಟ್ ಇದೆ. ನಾನಿದು ಸ್ಪೆಷಲಿ ನನಗೆ ಇದು ಕಲರ್ ತುಂಬ ಇಷ್ಟ ಆಯಿತು, ಹಾಗೆ ಪ್ಯಾಟರ್ನ್ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ಇದನ್ನು ತಗೊಂಡೆ. ಇದು ಕೂಡ ಅಷ್ಟೇ 800-900 ಹಾಗೇನೋ ಹೇಳಿದ್ರು ಇದಕ್ಕೆ. ಸೊ ಇದು ಕೂಡ ನಾನು 300 ರುಪೀಸಿಗೆ ತಗೊಂಡೆ. ಹಾಗೆ ಇದೊಂದು ಜಂಪ್ ಸೂಟ್ ಈ ಥರ ಬರ್ತದೆ ನೋಡಿ. ಇದು ಬ್ಲ್ಯಾಕ್ ಕಲರಲ್ಲಿ ವೈಟ್ ಲೈನ್ಸ್ ಇದೆ, ಈ ಥರ ಸ್ಟ್ರೇಟ್ ಲೈನ್ಸ್. ಹಾಗೆ ಇದರದ್ದು ಸ್ಲೀವ್ಸ್ ಕೂಡ ಈ ಥರ ಸ್ಟ್ಯಾಪ್ಸ್ ಥರ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮಧ್ಯದಲ್ಲಿ ಇಲಾಸ್ಟಿಕ್ ಇದೆ, ಸೊ ಸ್ಟ್ರೆಚ್ ಆಗ್ತದೆ ಹೀಗೆ. ಹಾಗೆ ಇದರ ಬ್ಯಾಕ್ ಸೈಡ್ ಕೂಡ ಅಷ್ಟೇ, ಇಲ್ಲಿ ಕೂಡ ಇಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಅದು ನಮಗೆ ತುಂಬ ಕಂಫರ್ಟೇಬಲ್ ಆಗಿ ನಾವು ಹಾಕೊಂಡಾಗ ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ಹಾಗೆ ಇದರಲ್ಲಿ 2 ಸೈಡ್ ಕೂಡ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಪಾಕೆಟ್ ಇದೆ ನೋಡಿ. ಇದು ಕೂಡ ಅಷ್ಟೇ 950 ಏನೋ ಹೇಳಿದ್ರು ಇದಕ್ಕೆ. ಆದರೆ ನಾವು ಬಾರ್ಗೇನಿಂಗ್ ಮಾಡಿ ಇದು ಕೂಡ 300 ರುಪೀಸಿಗೆ ನಾನು ತಗೊಂಡೆ. ಆಮೇಲೆ ಬಂದು ಇದು ಟಾಪ್, ಒಂದು ಶಾರ್ಟ್ ಟಾಪ್ ಜೀನ್ಸಿಗೆ ಹಾಕಲಿಕ್ಕೆ. ಸೊ ಇದು ಕೂಡ ಇದರ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು ಸ್ಲೀವ್ಸ್ ಕೂಡ ಬೆಲ್ ಸ್ಲೀವಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ ನಾರ್ಮಲ್ ಟಾಪಿನ ಕೂಡ ಹಾಕ್ಬೋದು ಹೀಗೆ, ಅಥವಾ ನಿಮಗೆ ಈ ಥರ ಆಫ್ ಶೋಲ್ಡರ್ನಾಗಿ ಕೂಡ ಹಾಕ್ಬೋದು. ಬ್ಯಾಕ್ ಸೈಡ್ ಈ ಥರ ಇದೆ. ಸಿಂಪಲ್ ಟಾಪ್, ಡೈಲಿ ವೇರಿಗೆಲ್ಲ ಹಾಕ್ಬೋದು ಇದನ್ನು. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದು ಬಟ್ಟೆ. ಈ ಟಾಪನ್ನು ಅವರು 650 ಹೇಳಿದರು ಇದಕ್ಕೆ ನನಗೆ ಸ್ಟಾರ್ಟಿಂಗಲ್ಲಿ. ನಾನು ಸುಮಾರು ಹೊತ್ತು ಬಾರ್ಗೇನಿಂಗ್ ಮಾಡಿ ಲಾಸ್ಟಿಗೆ ನನಗೆ 250 ಕೊಟ್ಟು ನಂಗೆ ತುಂಬ ಖುಷಿ ಆಯ್ತು. ಇದು ಕೂಡ ಒಂದು ಜೀನ್ಸ್ ಟಾಪ್. ಇಲ್ಲಿ ಕೆಳಗಡೆ ಈ ಥರ ಫ್ರಿಲ್ಸ್ ಬಂದಿದೆ. ಇದರದ್ದು ಸ್ಲೀವ್ಸ್ ಕೂಡ ಅಷ್ಟೇ ಸ್ವಲ್ಪ ಬೆಲ್ ಸ್ಲೀವ್ ಇದೆ ಇದರದ್ದು ಸಹ.
ಹಿಂದೆ ಪ್ಲೇನ್ ಬರ್ತದೆ, ಹಿಂದೆ ಏನು ಡಿಸೈನ್ ಬರೋದಿಲ್ಲ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ, ಇದಕ್ಕೆ 550 ಏನೋ ಹೇಳಿದರು, ಬಟ್ ನಾನು ಇದನ್ನು 250 ರುಪೀಸಿಗೆ ತಗೊಂಡೆ. ಆಮೇಲೆ ಇದು ನನ್ನ ಫೇವ್ರೇಟ್, ಇದು ಇಯರಿಂಗ್ಸ್ ರೆಡ್ ಕಲರಲ್ಲಿದೆ. ಇಯರಿಂಗ್ಸ್ ಕಲೆಕ್ಷನ್ ನನಗೆ ತುಂಬ ಅದರ ಕ್ರೇಜ್ ಇದೆ ಇಯರಿಂಗ್ಸಿದ್ದು. ನಾನು ಎಲ್ಲಿ ಹೋದರೂ ಈ ಥರ ಎಲ್ಲ ಒಳ್ಳೊಳ್ಳೆ ಇಯರಿಂಗ್ಸ್ ಎಲ್ಲ ಸಿಕ್ಕಿದ್ರೆ ನಾನು ತಗೊಳ್ತೇನೆ. ನಂಗೆ ತುಂಬ ಅಂದರೆ ತುಂಬ ನಾನು ಇಷ್ಟಪಟ್ಟು ಇದನ್ನು ತಗೊಂಡದ್ದು. ಹಾಕಿ ತೋರಿಸ್ತೇನೆ ಈಗ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯ್ತು. ಈ ಥರ ಲಾಂಗ್ ಜುಮ್ಕ ಎಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ನನ್ನ ಫೇವ್ರೇಟ್ ಈ ಥರ ಎಲ್ಲ ಜುಮ್ಕ ಎಲ್ಲ. ಇದು ಸಾರಿ ಅಥವಾ ಟ್ರೆಡಿಷ್ನಲ್ ಡ್ರೆಸ್ ಎಲ್ಲ ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಬೆಲ್ಟ್, ಇದು ಪ್ರಿಂಟ್ಸ್ ನೋಡಿ ಈ ಥರ ಇದೆ ಇದರಲ್ಲಿ. ಇದಕ್ಕೆ ಜಾಸ್ತಿ ನಾನೇನು ಬಾರ್ಗೇನಿಂಗ್ ಮಾಡಲಿಲ್ಲ. 200 ಹೇಳಿದರು, ಒಂದು 100 ರುಪೀಸಿಗೆ ಕೊಟ್ಟರು. ಕ್ವಾಲಿಟಿ ಚೆನ್ನಾಗಿದೆ, ನೋಡಬೇಕಿನ್ನು ಯೂಸ್ ಮಾಡಿದಾಗ ಹೇಗೆ ಬರ್ತದೆ ಅಂತ. ಹಾಗೆ ನಾನು ಸುಮಾರು ಚಪ್ಪಲ್ಸ್ ಎಲ್ಲ ತಗೊಂಡಿದ್ದೇನೆ. ಈ ಎಲ್ಲ ಚಪ್ಪಲ್ಸಿಗೆ ಅದೇ 500 ಹೇಳ್ತಾ ಇದ್ರು ಹೇಳುವಾಗ. ಬಟ್ ನಾನು ಸುಮಾರು ತಗೊಂಡೆ. ಅದಕ್ಕೆ ನಾನು ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ಎಲ್ಲ ನನಗೆ 150 ರುಪೀಸಿಗೆ ಕೊಟ್ಟರು ಅವರು. ಸೊ ಅದರಲ್ಲಿ ಇದೊಂದು ಬ್ಲ್ಯಾಕ್ ಕಲರಲ್ಲಿದೆ. ಆಮೇಲೆ ಇದು ಸಾರಿ ಹಾಕಿದಾಗ ಅಥವಾ ಕುರ್ತಿ ಈ ಥರದ್ದೆಲ್ಲ ಹಾಕಿದಾಗ ಇದು ಚೆನ್ನಾಗಾಗುತ್ತೆ. ಈ ಥರ ಹಾಕಿದರೆ ರೆಡ್ ಮತ್ತು ಕ್ರೀಮ್ ಕಾಂಬಿನೇಷನಲ್ಲಿದೆ. ಇದು ಸೇಮ್ ಪ್ಯಾಟರ್ನ್, ಬಟ್ ಕಲರ್ ಮಾತ್ರ ಡಿಫ್ರೆಂಟ್ ಅಷ್ಟೇ. ಆ ರೆಡ್ ಇದ್ದು ಮತ್ತು ಇದು ನಾನು ಅಥವಾ ರೆಡ್ ಕಲರ್ ಇದ್ದು ಯಾರಿಗಾದರೂ ಕೊಡಲಿಕ್ಕೆ ನಾನು ತಗೊಂಡದ್ದು. ಸೊ ಅದಕ್ಕೆ ಸೇಮ್ ತಗೊಂಡೆ. ಯಾವುದು ಕಲರ್ ಇಷ್ಟ ಆಗ್ತದೆ ಅದು ಕೊಡ್ತೇನೆ. ಆಮೇಲೆ ಇದು ನನಗೆ ತುಂಬ ಇಷ್ಟ ಆಯಿತು. ಇದು ಪ್ಯಾಟರ್ನ್ ಅದು ಜೀನ್ಸ್ ಹಾಕಿದಾಗ ಅಥವಾ ಡ್ರೆಸ್ ಎಲ್ಲ ಏನೋ ಹಾಕಿದಾಗ ಇದು ಚೆನ್ನಾಗಿ ಕಾಣುತ್ತೆ. ಇದು ಗ್ರೇ ಮತ್ತು ಡಾರ್ಕ್ ಗ್ರೇ ಮತ್ತು ಸ್ವಲ್ಪ ಲೈಟ್ ಗ್ರೇ ಕಾಂಬಿನೇಷನಲ್ಲಿದೆ. ಇದೆಲ್ಲ ನನಗೆ 150 ರುಪೀಸಿಗೆ ಸಿಕ್ಕಿತು. ನಾನಿಷ್ಟು ಶಾಪಿಂಗ್ ಮಾಡಿದ್ರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಫ್ರೆಂಡ್ಸ್, ನಾನು ಫ್ಯಾಷನ್ ಸ್ಟ್ರೀಟಲ್ಲಿ ಇಷ್ಟು ನಾನು ಶಾಪಿಂಗ್ ಮಾಡಿದೆ. ನಮಗೆ ಜಾಸ್ತಿ ಇನ್ನೂ ಸುಮಾರೆಲ್ಲ ಇದ್ದಿತ್ತು ಅಂಗಡಿ ಎಲ್ಲ, ಬಟ್ ನಮಗೆ ಎಲ್ಲ ಅಂಗಡಿ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕಂದರೆ ತುಂಬಾ ಮಳೆ ಬರ್ತಾ ಇದ್ದಿತ್ತು ಮತ್ತು ನಮಗೆ ಮನೆಗೆ ಕೂಡ ಹೋಗ್ಲಿಕ್ಕಿತ್ತು. ಸೊ ಲೇಟ್ ಆಗ್ತದೆ, ಅದಕ್ಕೋಸ್ಕರ ನಾನು ಎಲ್ಲ ಶಾಪಿಂಗ್ ಹೋಗ್ಲಿಕ್ಕೆ ಆಗಲಿಲ್ಲ. ಬಟ್ ಆದಷ್ಟು ನಾನಿಲ್ಲಿ ಎಲ್ಲ ಟೈಪಿದ್ದು ಡ್ರೆಸ್ ನಾನು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೇನೆ. ಹಾಗೆ ಅಲ್ಲಿ ಟೀ ಶರ್ಟ್ಸ್ ಇರ್ಬೋದು, ಮೆನ್ಸ್ ವೇರ್ ಇರ್ಬೋದು, ಅಥವಾ ಮಕ್ಕಳದ್ದು ಕೂಡ ತುಂಬಾ ಕಡಿಮೆ ಬೆಲೆಗೆ ಸಿಗ್ತದೆ. ಆದರೆ ಅವಳು ರೇಟ್ ಹೇಳುವಾಗ ತುಂಬ ಜಾಸ್ತಿ ಹೇಳ್ತಾರೆ. ಯಾಕಂದರೆ ಅವರಿಗೂ ಗೊತ್ತಿದೆ ಅಲ್ಲಿ ಬರೋರು ಬಾರ್ಗೇನಿಂಗ್ ಮಾಡಿಯೇ ಮಾಡ್ತಾರೆ ಅಂತ. ಸೊ ಅದಕ್ಕೆ ಅವರು ಬಂದ ಕೂಡಲೇ ಒಂದು 200 250 ಅಂತ ಏನು ಹೇಳೋದಿಲ್ಲ. ಒಂದು 800 900 1000 ಈ ರೇಂಜಲ್ಲೇ ಹೇಳ್ತಾರೆ. ಸೊ ನಿಮ್ಗೆ ಒಂದು ಅಂದಾಜು ಇರುತ್ತೆ ಈ ಬಟ್ಟೆಗೆ ಇಷ್ಟು ಕೊಡ್ಬೋದು ಅಂತ. ಸೊ ನೀವು ಆ ಅಂದಾಜಲ್ಲಿ ಒಂದು ರೇಟ್ ಹೇಳಿ, ಮತ್ತು ಅವರು ಕಡಿಮೆ ಜಾಸ್ತಿ ಎಲ್ಲ ನೀವು ಮಾಡಬೇಕಾಗ್ತದೆ ಮಾತಾಡಿ. ಮೇಯ್ನ್ ಅಂದರೆ ಅಲ್ಲಿ ಬಾರ್ಗೇನಿಂಗ್ ಖಂಡಿತವಾಗ್ಲೂ ಬರಲೇಬೇಕು ಫ್ಯಾಷನ್ ಸ್ಟ್ರೀಟಲ್ಲಿ ಶಾಪಿಂಗ್ ಮಾಡಲಿಕ್ಕೆ. ಹಾಗೆ ಬಾಂಬೆಲಿ ಇನ್ನೂ ಸುಮಾರು ಕಡೆಯೆಲ್ಲ ಇದೆ ಈ ಥರ ಶಾಪಿಂಗ್ ಸ್ಟ್ರೀಟ್ಸ್ ಎಲ್ಲ. ಬಟ್ ಈ ಸಲ ನನಗೆ ಅಲ್ಲಿ ಎಲ್ಲೂ ಕೂಡ ಹೋಗ್ಲಿಕ್ಕಾಗಲಿಲ್ಲ ಮಳೆಯಿಂದಾಗಿ. ಸೊ ನೆಕ್ಸ್ಟ್ ಟೈಮ್ ನಾನೇನಾದರೂ ಬಾಂಬೆಗೆ ಹೋದರೆ ಖಂಡಿತವಾಗ್ಲೂ ಅಲ್ಲಿ ಎಲ್ಲೆಲ್ಲಿ ಶಾಪಿಂಗ್ ಮಾಡಲಿಕ್ಕೆಲ್ಲ ಏನೇನಿದೆ ಅಂತ ಎಲ್ಲ ಖಂಡಿತವಾಗ್ಲೂ ನಾನು ನಿಮಗೆ ತೋರಿಸ್ತೇನೆ. ಸೊ ಫ್ರೆಂಡ್ಸ್, ನಿಮಗೆ ಈ ಶಾಪಿಂಗ್ ಹಾಲ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಬದಿಯಲ್ಲಿ ಬೆಲ್ ಐಕಾನ್ ಇದೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನುಷಾ ತುಷಾರ್ ವ್ಲಾಗ್ಸ್. ಬಾಯ್.